ಆಟೋ ರಿಕ್ಷಾ ನಿಲುಗಡೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿ ರಿಕ್ಷಾ ಚಾಲಕರು ಬಿಸಿ ರೋಡಿನ ಫ್ಲೈಓವರ್ನ ಕೆಳಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ವಿಶ್ವನಾಥ ಚಂಟಿಮಾರ್ ಮಾತನಾಡಿ, ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಪಾಣೆಮಂಗಳೂರಿನಿಂದ ಬಂಟ್ವಾಳದವರೆಗೆ 15 ರೂಪಾಯಿಗೆ ಸರ್ವಿಸ್ ಕೊಡುತ್ತಿದ್ದೇವೆ. ಆದರೆ ಇದೀಗ ಬಿಸಿ ರೋಡಿನಲ್ಲಿರುವ ರಿಕ್ಷಾ ನಿಲ್ದಾಣವನ್ನು ತೆಗೆದುಹಾಕಲಾಗಿದೆ. ಇದಾದ ಬಳಿಕ ನಮಗೆ ರಿಕ್ಷಾ ನಿಲ್ಲಿಸಲು ಬಿಡುತ್ತಿಲ್ಲ. ಈ ವಿಚಾರವಾಗಿ ಇನ್ಸ್ಪೆಕ್ಟರ್ ಹತ್ತಿರ ಹೋಗಿ ಮನವಿಯನ್ನ ಮಾಡಿದ್ದೇವೆ ಎಂದರು. ಆದರೆ ಅವರು ಅವಕಾಶ ನೀಡಿದ್ರು ಇದೀಗ ಅಲ್ಲಿ ಕಾರುಗಳನ್ನು ತಂದು ನಿಲ್ಲಿಸುವುದರಿಂದ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಟ್ರಾಫಿಕ್ ಪೊಲೀಸರು ಅಲ್ಲಿ ರಿಕ್ಷಾ ನಿಲ್ಲಿಸಲು ಅವಕಾಶ ಇಲ್ಲ ಎಂದು ತಿಳಿಸಿದ್ದಾರೆ ಎಂದು ಸಮಸ್ಯೆ ಕುರಿತು ವಿವರಿಸಿದರು. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ, ಅವರು ಬಂದು ನಮಗೆ ನ್ಯಾಯ ಕೊಡಿಸುತ್ತಾರೆ ಎಂಬ ಭರವಸೆ ಇದೆ ಎಂದರು. ಸುಮಾರು 50 ವರ್ಷಗಳ ಮುಂಚೆ ನಾವು ಇಲ್ಲಿ ಸರ್ವಿಸ್ ಮಾಡ್ತಿದ್ದೇವೆ. ನಾಳೆ ಬಂಟ್ವಾಳ ಅದು ಸಹ 1 ರೂಪಾಯಿಗೆ ನಾವು ಸರ್ವಿಸ್ ಮಾಡಿದ್ವಿ. ಈಗ ಒಂದು 15 ರೂಪಾಯಿ ನಾವು ಮಾಡಿದ್ವಿ. ಯಾಕಂದರೆ ಜನಗಳಿಗೆ ಎಂಗೇಜ್ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸರ್ವಿಸ್ ಮುಖಾಂತರ ಜನಗಳಿಗೊಂದು ನಾವೊಂದು ಸರ್ವಿಸ್ ಕೊಡ್ತಾ ಇದ್ದೇವೆ. ಈಗ ಏನಾಗಿದೆ ಅಂದರೆ ನಾವು ಮುನ್ಸಿಪಾಲಿಟಿಯಲ್ಲಿ ಒಂದು ಬಸ್ ತೆಗೆದಾದ ಮೇಲೆ ನಮಗೆ ರಿಕ್ಷಾ ನೀಡಲಿಕ್ಕೆ ಬಿಟ್ಟಿಲ್ಲ. ನಾವು ಸೀದಾ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಸರ್ ನಮಗೆ ರಿಕ್ಷಾ ನೀಡಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ರಿಕ್ವೆಸ್ಟ್ ನೆಚ್ಚಿಕೊಡಿ ಅಂತ ಹೇಳಿ ಅವರಿಗೆ ನಮ್ಮ ಸಂಘದ ಆಮೇಲೆ ಆಮೇಲೆ ಏಕೈಕಾಗಿ ನಿನ್ನೆ ಮೊನ್ನೆ ನಾವು ಇಲ್ಲೇ ರಿಕ್ಷಾ ಇಟ್ಟಿದ್ದೇವೆ. ಸ್ವಲ್ಪ ಕಾರು ಇಟ್ಟಿದ್ದೇವೆ. ನಾವು ಕೇಳ್ತೀವಿ ಯಾವ ಕಾರಣಕ್ಕೆ ಮಾಡಿದ್ದೀವಿ, ನಾವು ಸ್ಪೆಷಲ್ ನಮ್ಮ ಬಿಲ್ಡಿಂಗ್ ಜಾಗ ನೀವು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಲ್ಡಿಂಗ್ ನಿಮ್ಮ ಜಾಗವಲ್ಲ, ನಮ್ಮ ಜಾಗವಲ್ಲ. ನಾವು ಹೊಂದಾಣಿಕೆ ಮಾಡಿ ತಗೊಂಡು ಹೋದರೆ ನಿಮಗೆ ಹೊಡಿತು, ನಮಗೆ ಹೊಡಿತು ಅಂತ ಹೇಳಿದೆ. ಕಡೆಗಿಲ್ಲ ನಮ್ಮ ಜಾಗ ಅಂತ ಹೇಳಿ ಕಡೆಗೆ ನಾವು ಅವರ ಮಾತು ಹೆಚ್ಚಿನ ನಾವು ಮಾತನಾಡಲಿಕ್ಕಿಲ್ಲ. ಯಾಕೆಂದರೆ ಬಿಲ್ಡಿಂಗ್ ಓನರ್ ನಾವು ಇಷ್ಟು ಎಲ್ಲ ಗಣತೆ ಸೈಕ ಬಿಲ್ಡಿಂಗ್ ಓನರ್ ಇಷ್ಟುವರೆಗೆ ಬರ್ತಿಲ್ಲ. ಯಾಕೆ ನಾವೇ ಗೊತ್ತುಂಟು ನಾವು ಅವರ ಜಾಗ ಅಲ್ಲ, ಅವ್ರು ಬರಲೇ ಇಲ್ಲ. ಈಗಾಗಲೇ ಮಾತುಕತೆ ನಮಗೆ ಮತ್ತು ಅವರಿಗೆ ಮಾತುಕತೆ ಅವ್ರು ಬಂದು ಹೇಳ್ಬೇಕಾಯ್ತು ತೊಂದರೆ ಇಲ್ಲ ಅಂತ ಹೇಳಿ. ಈಗ ನಾವು ಸಹ ಹೇಳ್ತೀವಿ, ನಮಗೆ ಇದರ ಸಾರ್ವಜನಿಕ ತೊಂದರೆ ಆಗಿ ನಾವು ರಿಕ್ಷಾ ತೆಗೆದಿಲ್ಲ.